ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಶ್ರೀ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರದ ಮುಂದುವರಿದ ಭಾಗವಾಗಿ ಶ್ರೀ ಕ್ಷೇತ್ರದಲ್ಲಿ ಗರ್ಭಗುಡಿ ನವೀಕರಣ, ಸುತ್ತುಬೋಳ್ಳಿ ನವೀಕರಣ, ತದನಂತರ ಭದ್ರಾ ಸರಸ್ವತಿ ತೀರ್ಥಕೆರೆ ನವೀಕರಣವಾದ ನಂತರ ವೈಭವಪೂರ್ಣವಾಗಿ ಅನಂತ ಪದ್ಮನಾಭ ಸ್ವಾಮಿಗೆ ಬ್ರಹ್ಮಕಲಶೋತ್ಸವ ಜರುಗಿದೆ. ತದನಂತರದ ದಿವಸಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ಕಿರುಷಷ್ಠಿ ರಥ ನವೀಕರಣ, ಅದೇ ರೀತಿ ಬ್ರಹ್ಮರಥ ನವೀಕರಣ, ಉತ್ತರ ಗೋಪುರ ನಿರ್ಮಾಣಗಳು ನಡೆದು ಈಗ ಶ್ರೀ ಕ್ಷೇತ್ರದ ಆರಾಧ್ಯ ದೇವರಾದಂತಹ ವಾಸುಕಿ ನಾಗರಾಜ ದೇವರಿಗೆ ಸಂಬಂಧಿಸಿದಂತಹ ನಾಗಾಲಯದ ನವೀಕರಣ ಸಂಪೂರ್ಣಗೊಂಡಿದೆ. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅಷ್ಟಾಶ್ರ ಆಕೃತಿಯಲ್ಲಿ ಹೇಳಿದರೆ ಅಷ್ಟಪಟ್ಟಿ ಆಕೃತಿಯಲ್ಲಿ ಶಿಲಾಮಯವಾಗಿ ತಾಮ್ರದ ಹೊದಿಕೆಯೊಂದಿಗೆ ಅಷ್ಟಕುಲ ವಾಸುಕಿ ನಾಗರಾಜ ಮಂಟಪ ನವನಿರ್ಮಾಣ ಪೂರ್ಣಗೊಂಡಿದ್ದು ಇದೇ ಬರುವ ತಾರೀಕು 14ರಿಂದ ಮೊದಲುಗೊಂಡು 17ರ ತನಕ ಶ್ರೀ ಕ್ಷೇತ್ರದಲ್ಲಿ ನಾಗದೇವರ ಪುನಃಪ್ರತಿಷ್ಠಾ ಮಹೋತ್ಸವ ಜರುಗಲಿಕ್ಕಿದೆ. ಇದರ ಅಂಗವಾಗಿ 14ನೇ ತಾರೀಕು ಆದಿತ್ಯವಾರದಂದು ಸುಬ್ರಹ್ಮಣ್ಯ ಮಠಾಧೀಶರಾದಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ತದನಂತರ 4 ದಿವಸಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ನಾಗದೇವರ ಪುನಃಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿಕ್ಕಿದೆ. ನವೀಕರಣಗೊಂಡಂತಹ ಅಷ್ಟಕುಲ ನಾಗಮಂಟಪದಲ್ಲಿ ಸುಮಾರು 650 ನಾಗಶಿಲೆಗಳನ್ನು ಪುನಃಪ್ರತಿಷ್ಠಾಪನೆ, ಕಲಶಾಭಿಷೇಕ ಮಾಡಲಾಗುತ್ತದೆ. ನಾಗದೇವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಆಶ್ಲೇಷಾ ಬಲಿ ಸೇವೆ 48 ಸಂಖ್ಯೆಯಲ್ಲಿ ತಾರೀಕು 17ರಂದು ಸಂಜೆ ನಡೆಯಲಿಕ್ಕಿದೆ. ನಾಗದೇವರಿಗೆ ಸಂಬಂಧಪಟ್ಟಂತಹ ಈ ವಿಶಿಷ್ಟವಾದಂತಹ ಒಂದು ಸಮಾರಂಭದಲ್ಲಿ ನಾಗದೇವರ ಆರಾಧನೆಯನ್ನು ಮಾಡತಕ್ಕಂತಹ ಸಮಸ್ತ ಭಕ್ತಾಭಿಮಾನಿಗಳು ಶ್ರೀದೇವಳಕ್ಕೆ ಬಂದು ಶ್ರೀದೇವರ ದರ್ಶನವನ್ನು ಗೈದು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.